ಸೊಲ್ಮೆಲು ನಮ್ಮಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್. ವಾರ್ತೆದ ವಿವರ. ಕೇಂದ್ರ ಪಣವು ಖಾತೆದ ಮಂತ್ರಿ ನಿರ್ಮಲಾ ಸೀತಾರಾಮನ್ ಶನಿವಾರ ಒಡಿಪು ಶ್ರೀಕೃಷ್ಣ ಮಠಕ್ಕೂ ಭೇಟಿ ಕೊರಿಯರು. ಒಡಿಪು ಜಿಲ್ಲಾಧಿಕಾರಿ ಕೂರ್ಮಾರಾವ್, ತಹಶೀಲ್ದಾರ್ ಅರ್ಚನಾ ಭಟ್ ಒಟ್ಟಿಗಿದ್ದರು. ಒಡಿಪು ಜಿಲ್ಲೆದ ತಿರ್ಗಾಟಕು ಬೈದಿನ ಕೇಂದ್ರ ಪಣವು ಖಾತೆದ ಮಂತ್ರಿ ನಿರ್ಮಲಾ ಸೀತಾರಾಮನ್ ಶನಿವಾರ ಕಾಂಡೆ ಒಡಿಪು ಶ್ರೀಕೃಷ್ಣ ಮಠಕ್ಕೂ ಪೋದು ನವಗ್ರಹ ಕಿಂಡಿಡು ಶ್ರೀಕೃಷ್ಣ ದೇವಿರನ್ನು ತೂದು ಇಂಬು ನಟ್ಟೊಂಡೆರು. ಪರ್ಯಾಯ ಕೃಷ್ಣಾಪುರ ಮಠಾಧೀಶರು ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಮಂತ್ರಿಯರಿಗೂ ಅನುಗ್ರಹತ ಮಂತ್ರಾಕ್ಷತೆ ಕೊರಿಯರು. ಒಡಿಪು ಜಿಲ್ಲಾಧಿಕಾರಿ ಕೂರ್ಮಾರಾವ್, ಒಡಿಪು ತಹಶೀಲ್ದಾರ್ ಅರ್ಚನಾ ಭಟ್, ಪರ್ಯಾಯ ಮಟ್ಟದ ದಿವಾನಿರು ವರದರಾಜ್ ಭಟ್, ಪೇಜಾವರ ಮಟ್ಟದ ದಿವಾನಿರು ರಘುರಾಮ ಆಚಾರ್, ವಾಸುದೇವ ಪೆರಂಪಳ್ಳಿ ಈ ಪೊರ್ತುಡು ಒಟ್ಟಿಗಿದ್ದರು. ಕುಶಲಮಸ್ತು ಚಿರಾಯುರಸ್ತು ಗೋವಾಜಸ್ತಿ ಧನಧಾನ್ಯ ಸಮೃದ್ಧಿರಸ್ತು ಆರೋಗ್ಯಮಸ್ತು. ಮದಿಮೆ ಆಪೆಂದು ಜವಂದಿ ಒರ್ತಿನು ಮಂಗೆ ಮಲ್ತದು ಅತ್ಯಾಚಾರ ನಡಪಾದು 1.5 ಲಕ್ಷ ರೂಪಾಯಿ ರಟ್ಟಾದಿನ ಆರೋಪಿನು ಕುಡ್ಲದ ಸಿಸಿಬಿ ಪೊಲೀಸರು ಪತ್ತಿದರು. ಉಳ್ಳಾಲ ಕ್ಷೇತ್ರ ಪೆರ್ಮನ್ನೂರು ಹಿದಾಯತ್ ನಗರದ ಶಾನ್ ನವಾಜ್ ಆರೋಪಿಯಾದುಲ್ಲೆ. ಮದಿಮೆ ಆಪೆಂದು ಜವಂದಿ ಒರ್ತಿಗು ಮಂಗೆ ಮಲ್ತದು ಅತ್ಯಾಚಾರ ನಡಪಾದು ಅಲೆರ್ದು ಕಾಸ್ಲಾ ಒಯ್ತಿನ ಕೇಸುಡು ಆರೋಪಿನು ಕುಡ್ಲದ ಸಿಸಿಬಿ ಪೊಲೀಸರು ಪತ್ತಿದರು. ಉಳ್ಳಾಲ ಕ್ಷೇತ್ರ ಪೆರ್ಮನ್ನೂರು ಹಿದಾಯತ್ ನಗರದ 36 ವರ್ಷದ ಶಾನ್ ನವಾಜ್ ಆರೋಪಿಯಾದುಲ್ಲೆ. ಬೆದ್ರದ ಜವಂದಿ ವರ್ತಿಗ ಅಮಲ್ದ ವಸ್ತುನು ಒತ್ತಾಯಡು ಕೂರ್ದು ಅತ್ಯಾಚಾರ ಮಲ್ತದು ಪಣವುಲ ಒಯ್ತದಿತ್ತೆ. ಅಲ್ಲಿನ ದುತ್ತೈತ ಗಿರ್ಪಾದು ಮೊಬೈಲ್ ಇಡು ವಿಡಿಯೋ ಮಲ್ತದು ಕಾಸುಗಾದ ಪೋಡಿಪಾದು 1.5 ಲಕ್ಷ ರೂಪಾಯಿ ದೆತ್ತೊಂದೆ. ಜವಂದಿನ ಪುಣೆ ಮುಂಬೈದ ಬೇತೆ ಬೇತೆ ಲಾಡ್ಜ್ಲೆಗು ಕೊನುದು ಅತ್ಯಾಚಾರ ನಡಪಾದಿತ್ತೆ. ಜವಂದಿನ ಮಹಿಳಾ ಸಾಂತ್ವನ ಕೇಂದ್ರಗೂ ಸೇರ್ಸಾದಿತ್ತದು ಮಾತ ಮಾಹಿತಿ ದೆತ್ತೊಂದು ಆರೋಪಿನು ವಿಚಾರಣೆ ಮಲ್ತೊಂದುಲ್ಲೆರು. ಜವಂದಿ ಕೊರ್ನ ದೂರದಂಚ ಕುಡ್ಲದ ಪೊಂಜೋ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ತನಿಖೆ ಮಲ್ಪರೆ ಕೇಸನ್ನು ಸಿಸಿಬಿಗೆ ವರ್ಗ ಮಲ್ತದಿತ್ತೆರು. ಸಿಸಿಬಿ ಘಟಕದ ಪೊಲೀಸ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಬುಕ್ಕ ಕೂಟ ಆರೋಪಿ ಶಾನ್ ನವಾಜ್ನ ಬಂಧನ ಮಲ್ತಿದ್ದರು. ತನಿಖೆಗೆ 7 ದಿನ ಪೊಲೀಸ್ ಕಸ್ಟಡಿಗೆ ಕೊಡ್ತುಂಡು. ಪಾಕವರ್ಷ ಅಮಲು ಸೊತ್ತಲಿನ ಸಾಗಾಂದಿತ್ತೆ. 2013 ಬೊಕ್ಕ 2020 ಕುಡ್ಲದ ಸೆನ್ ಪೊಲೀಸ್ ಸ್ಟೇಷನ್ ರಡ್ಡು ಕೇಸ್ ಪಾಡ್ದಿತ್ತನೆಂದು ತೆರೆದು ಬೈದನು. ಸಾರತ್ತೊರ್ಮನೂತ್ತ 23 ತಾಪನೆ ಆತಿನ ಕುಡ್ಲಾ ಕುಡಿಯಲ್ ಬೈಲ್ ಜೈಲ್ ಮಾರ್ಗದ ಶ್ರೀ ಸ್ವಾಮಿ ಈಶ್ವರಾನಂದ ಭಜನಾ ಮಂಡಳಿ ಶ್ರೀ ವಿಠೋಬಾ ಮಂದಿರ ಶತಮಾನೋತ್ಸವದ ಗೌಜಿಡುಂಡು. ಶುಕ್ರವಾರ ಮಂಡಳಿದ ಮಂದಿರಡು ಪೆರಪ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶ ನಡಪಾಯರು. ಕುಡ್ಲಾ ಕುಡಿಯಲ್ ಬೈಲ್ದ ಶ್ರೀ ಸ್ವಾಮಿ ಈಶ್ವರಾನಂದ ಭಜನಾ ಮಂಡಳಿ ಶ್ರೀ ವಿಠೋಬ ಮಂದಿರ ಸಾರತ್ತೊರ್ಮನೂತ್ತ 23 ತಾಪನೆ ಆದಿತ್ತದು ಶತಮಾನೋತ್ಸವ ಆಚರಣೆ ಮಲ್ತೊಂದುಂಡು. ಮಂಡಳಿ ಪಿರ ಸಜ್ಜೆ ಆದಿತ್ತದು ಪಂಡರಾಪುರತ ಕ್ಷೇತ್ರದಂಚೆನೆ ವಿಠೋಬಾ ಮಂದಿರ ಕಟ್ಟದು ಶುಕ್ರವಾರ ಪೆರಪ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶಗೂ ಅಟ್ಟಣೆ ಆದಿತ್ತಂಡು. ದೇರಬೈಲ್ ವಿಠಲದಾಸ ತಂತ್ರಿಯರ್ನ ಪೌರಾಹಿತ್ಯಡು ಧಾರ್ಮಿಕ ವಿಧಿವಿಧಾನೋಲೆನು ಕರಿತದು ಶ್ರೀ ವಿಠೋಬಾ ದೇವರ್ನ ಮೂರ್ತಿ ಪ್ರತಿಷ್ಠೆ ಮಲ್ತದು ಕಲಶಾಭಿಷೇಕ ಸುರುವಾಂಡ್. ಅಕ್ಕೇರಿಗೂ ಬ್ರಹ್ಮಕಲಶದ ಅಭಿಷೇಕ ಮಲ್ತಿರು. ಶ್ರೀ ಸ್ವಾಮಿ ಈಶ್ವರಾನಂದ ಭಜನಾ ಮಂಡಳಿ ಶ್ರೀ ವಿಠೋಬಾ ಮಂದಿರದ ಆಡಳಿತ ಮಂಡಳಿ ಪದಾಧಿಕಾರಿಗಳು ಸದಸ್ಯರು ಊರದ ಸುತ್ತಮುತ್ತದ ಭಕ್ತರು ಪಾಲ್ಗೊಂಡಿರು.
ಮಹಾರಾಷ್ಟ್ರ ಕಡಿರ್ದು ಕೇರಳಗೂ ನೀರುಳಿ ಸಾಗಾವದಿತ್ತಿನ ಲಾರಿ ಒಂಜಿ ತೊಕ್ಕೊಟ್ಟು ಕಾಪಿಕಾಡ್ ರಾಜಮಾರ್ಗೋಡು ಮಗರ್ದು ಚರಂಡಿಗೆ ಬೋರ್ದುಂಡು. ಡ್ರೈವರ್ ಬೊಕ್ಕ ಕ್ಲೀನರ್ ಇರುವೆರೆಗ್ಲ ಪೆಟ್ಟಾದು ಆಸ್ಪತ್ರೆ ಸೇರ್ದಿರು. ಡ್ರೈವರ್ನ ಪತ್ತು ತತ್ತದು ನೀರುಳಿ ಸಾಗಾವದಿತ್ತಿನ ಲಾರಿ ಮಾರ್ಗ ಕೈತಲು ಚರಂಡಿಗೆ ಮಗರ್ದು ಬೋರ್ನ ಸಂಗತಿ ರಾಜಮಾರ್ಗ ಆಸ್ಪತ್ರೆ ತೊಕ್ಕೊಟ್ಟು ಕಾಪಿಕಾಡ್ ನಡೆತದುಂಡು. ಲಾರಿ ಡ್ರೈವರ್ ಬೊಕ್ಕ ಕ್ಲೀನರ್ ಇಂಚ ಇರುವೆರೆಗ್ಲ ಪೆಟ್ಟಾದಿತ್ತದು ಅಕ್ಲೆನು ಅಲ್ಪದ ಆಸ್ಪತ್ರೆಗೂ ಸೇರ್ಸಾದುಂಡು. ಮಹಾರಾಷ್ಟ್ರ ಕಡಿರ್ದು ಕೇರಳಗೂ ನೀರುಳಿ ಸಾಗಾನಗ ಈ ಸಂಗತಿ ನಡೆತದುಂಡು. ಗಾಡಿನ ಸಂಚಾರಗೂ ಅಡ್ಡಿಯಾದಿತ್ತದು ನಾಗೂರಿ ಸಂಚಾರಿ ಪೊಲೀಸ್ ಸ್ಟೇಷನ್ದ ಪೊಲೀಸರು ಜಾಗಿಗೆ ಬತ್ತದು ಸಂಚಾರ ವ್ಯವಸ್ಥೆ ಸರಿಮಲ್ಪಾಯಿರು. ಕುಡ್ಲದ ಸೇಂಟ್ ಅಲೋಷಿಯಸ್ ಕಾಲೇಜು ಸ್ವಾಯತ್ತ ಅಂದೆತ್ತ 142ನೇ ವರ್ಷದ ಕಾಲೇಜ್ ಡೇ ಆಚರಣೆ ಶುಕ್ರವಾರ ನಡೆತಂಡು. ಕುಡ್ಲ ವಿಶ್ವವಿದ್ಯಾನಿಲಯದ ರಿಜಿಸ್ಟರ್ ಡಾಕ್ಟರ್ PL ಧರ್ಮ ಮಲ್ಲಬಿನ್ನೆರಾದ್ ಪಾಲ್ದೆತ್ತೊಂಡಿರು. ಕುಡ್ಲದ ಸೇಂಟ್ ಅಲೋಷಿಯಸ್ ಕಾಲೇಜು ಸ್ವಾಯತ್ತ ಅಂದೆತ್ತ 142ನೇ ವರ್ಷದ ಕಾಲೇಜ್ ಡೇ ಆಚರಣೆ ಶುಕ್ರವಾರ ಅಟ್ಟಣೆ ಆದಿತ್ತಂಡು. ಕಾಲೇಜಿದ ರೆಕ್ಟರ್ ಧರ್ಮಗುರು ಮೆಲ್ವಿನ್ ಜೋಸೆಫ್ ಪಿಂಟೋ ಗುರ್ಕಾರ್ಮಿಡ ನಡತಿನ ಲೇಸಿಡು ಕುಡ್ಲ ವಿಶ್ವವಿದ್ಯಾನಿಲಯದ ರಿಜಿಸ್ಟರ್ ಡಾಕ್ಟರ್ PL ಧರ್ಮ ಮಲ್ಲಬಿನ್ನೆರಾದ್ ಪಾಲ್ದೆತ್ತೊಂಡಿರು. PL ಧರ್ಮ ಪಾತಿರ್ದು ನಿಕಲು ಕಲ್ಪನಕಲು ಕರಿನ 2-3 ವರ್ಷಲೆಡು ಎಂಚಿನ ಮಾತ ಕಲ್ತದರ ಅವಿನ ಮಾತ ಕುಡೋರ ತೆರೆಯುನ್ನ ಕಾರ್ಯಕ್ರಮನೆ ಕಾಲೇಜ್ ಡೇ ಆಚರಣೆ ಎಂದು ಪಂಡಿನ ಆರು ಸರ್ವೇರೆಗ್ಲ ಎಡ್ಡೆಪ್ಪ ಬೈಕೇರು. Caring the one who is not cared. Generally in our political science we do this. We try to be voice for voiceless. And then you have been caring for those who have not been cared for the last so many years. My dear young friends, College Day is a day where you are trying to remember yourself what you have done for the last 2-3 years that you have been here in the college, to care and particularly to take care of those who have been not cared for the reasons that many of us not known or for many of us known this. ಬರವು ಕಲ್ಪನೆಟ್ಟು ಬಿರ್ಸೇರ ವಿದ್ಯಾರ್ಥಿಲೆಗೂ ಈ ಪೊರ್ತುಡು ಪಣವಸಾಯ ಪಟ್ಟೀರು. ರೆಕ್ಟರ್ ಮೆಲ್ವಿನ್ ಜೋಸೆಫ್ ಪಿಂಟೋ ಗುರ್ಕಾರ್ಮಿದ ಪಾತೆರ ಪಂಡದು ಬದುಕದ ಬಿಲೆ ಬರವುದ ಗುಣಮಟ್ಟನು ತೆರೆಯೋನೆರೆ ಬರವು ಸಂಸ್ಥೆಲಿಡ್ದು ಸಾಧ್ಯ ಇಲ್ಲಡು ನಿಕ್ಲೆಗೂ ಸಾಮಾಜಿಕ ಮಾಧ್ಯಮದ ಸ್ಪರ್ಶ ತಿಕ್ಕೊಂಡು ಆಂಡ ಪ್ರೀತಿದ ಸ್ಪರ್ಶ ಮುಲ್ಪ ತಿಕ್ಕೊಂಡು ಒಂದು ಪಂಡಿರೋ. There was a realization of the value of life. There was a realization of the quality of life, to improve the quality of life, to do something special, and therefore there was a surging of all things. There was a surging of relationships. We were till then in our houses, in our homes, sitting on WhatsApp or whatever social media and trying to connect with friends, but we didn't have that touch. We didn't have that touch of friendship. We didn't have the touch of love. But you all have now come back for that touch of love. And you have gone and touched each other in person, seen each other, met each other, spent time with each other. My dear friends, that is what life is all about. That is what resilience is all about. That is what you all presented on the stage here in the first part of the entertainment, with those dancers trying to say, yes, we are going to fight back disease and we are going to fight back despair in this world. ಸೇಂಟ್ ಅಲೋಷಿಯಸ್ ಸ್ವಾಯತ್ತ ಕಾಲೇಜ್ದ ಪ್ರಿನ್ಸಿಪಾಲರು ಧರ್ಮಗುರು ಪ್ರವೀಣ್ ಮಾರ್ಟಿಸ್ ಬೊಕ್ಕ ಡೀನ್ ಪಾಲ್ದೆತ್ತೊಂಡೆರು. ಸಂಸ್ಥೆದ ಪಣವಕಾಸು ನಿರ್ದೇಶಕರು ಧರ್ಮಗುರು ವಿನ್ಸೆಂಟ್ ಪಿಂಟೋ, ರಿಜಿಸ್ಟ್ರಾರ್ ಡಾಕ್ಟರ್ ಆಲ್ವಿನ್ ಡೇಸಾ, ದುಂಬುದ ರೆಕ್ಟರ್ ಡಾಕ್ಟರ್ ಲಿಯೋ ಡಿಸೋಜಾ ಪಾಲ್ದೆತ್ತೊಂಡೆರು. ಒಡಿಪು ಜಿಲ್ಲೆ ಕಾಪು ತಾಲೂಕುದ ಏಣಗುಡ್ಡೆ ಶ್ರೀ ಬ್ರಹ್ಮ ಬೈದರ್ಲೆನ ಗರುಡಿ ಕಟಪಾಡಿ ಮುಲ್ಪ ಶುಕ್ರವಾರ ಪೆರಪ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶ ನಡಪಾಯಿರು. ಮೇ 14 ಹಿಡಿದು 23 ಮುಟ್ಟ ಕಾಲಾದಿ ಜಾತ್ರೆ ಅಟ್ಟಣೆ ಮಲ್ತಿದೆರು.
ಉಡುಪಿ ಜಿಲ್ಲೆ ಕಾಪು ತಾಲೂಕುದ ಏಣಗುಡ್ಡೆ ಬ್ರಹ್ಮಬೈದಿರ್ಲಿನ ಗರುಡಿ ಕಟಪಾಡಿ ಜೀರ್ಣೋದ್ಧಾರ ಆದಿತ್ತದು ಮೇ 7-13 ಮುಟ್ಟ ಪೆರಪ ಪ್ರತಿಷ್ಠೆ ಬೊಕ್ಕ ಬ್ರಹ್ಮ ಕಲಶದ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಗಳು ನಡೆತಂಡು. ಶುಕ್ರವಾರ ಪೆರಪ ಪ್ರತಿಷ್ಠೆ ಬೊಕ್ಕ ಬ್ರಹ್ಮ ಕಲಶಗೂ ಅಟ್ಟಣೆ ಆದಿತ್ತಂಡು. ಮನೋಜ್ ತಂತ್ರಿ ಶಿವಗಿರಿ ಬೊಕ್ಕ ಮಹೇಶ್ ಶಾಂತಿ ಹೆಜಮಾಡಿ ಮೊಕ್ಲಿನ ದುಂಬಾಳ್ತಿಡ್ ಧಾರ್ಮಿಕ ವಿಧಿವಿಧಾನೋಲಿನ ನಡಪಾದು ಇಂಪು ಪೂಜಾರಿ ಗರುಡಿ ಇಲ್ಲು ಜ್ಯೋತಿಷ್ಯ ಪ್ರವೀಣ್ ಮೋಹನ್ ಮಾಯಿಪಾಡಿ ಬೊಕ್ಕ ವಾಸ್ತು ತಜ್ಞರು ಪ್ರಮಲ್ ಕುಮಾರ್ ಕಾರ್ಲ ಆಯ್ತದು ಬ್ರಹ್ಮ ಬೈದಿರ್ಲಿನ ಪೆರಪ ಪ್ರತಿಷ್ಠೆ ಮಲ್ತದು ಬ್ರಹ್ಮ ಕಲಶ ನಡಪಾಯಿರು. ಮಧ್ಯಾಹ್ನ ತಂಬಿಲ ಬೈದಿರ್ಲಿನ ದರ್ಶನ ನಡಪಾದು ಮಹಾನ್ ಉಪಪ್ರಸಾದ ಸೇವೆ ಅಟ್ಟಣೆ ಆದಿತ್ತಂಡು. ಜೀರ್ಣೋದ್ಧಾರ ಸಮಿತಿದ ಪದಾಧಿಕಾರಿಗಳು ಬೊಕ್ಕ ಸದಸ್ಯರು ಸ್ಥಳ ವಂದಿಗೆರು ಆಜಿಮಾಗಣದ 10 ಸಮಸ್ತೆರು ಗರುಡಿ ಇಲ್ಲ ಕುಟುಂಬದಕ್ಕಳು ಪರವೂರ ಭಕ್ತಿರು ಇತ್ತದು ಶ್ರೀ ಬ್ರಹ್ಮ ಬೈದಿರ್ಲಿನ ಇಂಬು ನಟ್ಟೊಂಡೆರು. ಮೇ 14 ಮುಟ್ಟ ಏಣಗುಡ್ಡೆ ಗರುಡಿಡು ವರ್ಷಾದಿ ಜಾತ್ರೆ ನಡಪೆರೆ ಉಂಡು. ಕುಡ್ಲ ಡೊಂಗರಕ್ಕೇರಿದ ಸುಧೀಂದ್ರ ಆಡಿಟೋರಿಯಂಡು ಶನಿವಾರ ಬಿಜೆಪಿ ದಕ್ಷಿಣದ ಪ್ರಕೋಷ್ಠಲಿನ ಜಿಲ್ಲಾ ಸಭೆ ನಡೆತಂಡು. ಶಾಸಕರು ವೇದವ್ಯಾಸ್ ಕಾಮತ್ ಸಭೆಯನ್ನು ಉದಿಪನ ಮಲ್ತೆರು. ಕುಡ್ಲ ಡೊಂಗರಕ್ಕೇರಿದ ಸುಧೀಂದ್ರ ಆಡಿಟೋರಿಯಂಡು ಶನಿವಾರ ಬಿಜೆಪಿ ದಕ್ಷಿಣದ ಪ್ರಕೋಷ್ಠಲಿನ ಜಿಲ್ಲಾ ಸಭೆ ನಡೆತಂಡು. ಶಾಸಕರು ವೇದವ್ಯಾಸ್ ಕಾಮತ್ ಸಭೆಯನ್ನು ಉದಿಪನ ಮಲ್ತೆರು. ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸುದರ್ಶನ ಮೂಡಬಿದ್ರೆ ಗುರ್ಕಾರ್ಮೆ ವಹಿಸದಿತ್ತರು. ರಾಜ್ಯದ ಪ್ರಕೋಷ್ಠಲಿನ ಸಂಯೋಜನೆಗಾರರು ಭಾನುಪ್ರಕಾಶ್, ಕೈಗಾರಿಕಾ ಪ್ರಕೋಷ್ಠದ ರಾಜ್ಯ ಸಂಚಾಲಕಿಯರು ಪ್ರದೀಪ್ ಪೈ, ಜತೆ ಸಂಚಾಲಕಿಯರು ಗುಂಜೂರು ಚರಣ್, ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಸಿಂಹ ನಾಯಕ್ ಇಂಚ 24 ಸಂಚಾಲಕಿಯರು, ಜತೆ ಸಂಚಾಲಕಿಯರು, ಸದಸ್ಯರು, 4 ಸಂಕುಲದ ಮುಖ್ಯಸ್ಥರು, ಪ್ರಕೋಷ್ಠದ ಮಂಡಲ ಜತೆ ಸದಸ್ಯರು ಈ ಸಭೆಟ್ಟು ಪಾಲ್ಗೊಂಡಿರು. ಪಕ್ಷದ ಬೆನ್ನೆಲುಬಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಬಹಳ ಯಶಸ್ವಿಯಾಗಿ ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥದ್ದಾಗಬೇಕು. ಎಲ್ಲ ಕೆಲಸ ಕಾರ್ಯಗಳ ಬಹಳ ದೊಡ್ಡ ಜವಾಬ್ದಾರಿಯನ್ನು ಪ್ರಕೋಷ್ಠ ಯಶಸ್ವಿಯಾಗಿ ಮಾಡಬೇಕು ಅಂತೇಳುವಂಥ ಚಿಂತನೆ ಪಕ್ಷದ ಹಿರಿಯರದು, ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ಜಿಲ್ಲಾಧ್ಯಕ್ಷರ ತನಕ ಇದನ್ನು ಅನುಷ್ಠಾನ ಮಾಡುವಂಥ ದೃಷ್ಟಿಯಲ್ಲಿ ಭಾಳ ಯಶಸ್ವಿಯಾಗಿ ಪ್ರಯತ್ನಗಳಾಗ್ತವೆ. ಇವತ್ತು ನಮ್ಮ ರಾಜ್ಯದಲ್ಲಿ ಹಲವು ಪ್ರಕೋಷ್ಠಗಳನ್ನು ಇವತ್ತು ನಾವು ಯಶಸ್ವಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾಡಿದ್ದೀವಿ.
ಸುದರ್ಶನ್ ಮೂಡಬಿದ್ರೆ ಪಾತಿರ್ದು ಬಿಜೆಪಿ ಸಿದ್ಧಾಂತ ಗೊತ್ತಾವುಡುಂದು ಬೊಕ್ಕ ಸಮಾಜದ ಬೇತೆ ಬೇತೆ ಕ್ಷೇತ್ರಲಿಡು ಕೆಲಸ ಮಲ್ಪುನಕ್ಲಿನು ಬಿಜೆಪಿ ಲೆತ್ತುಂದು ಬರಡುಂದು ಈ ಪ್ರಕೋಷ್ಠಲಿನು ಮಲ್ತುದುಂಡು ಒವೇ ರಾಜಕೀಯ ಶಕ್ತಿಲಿನ ಬಿರಿಸಾಯದಂತೆ ಪಾಕ ಜನ ಕೆಲಸ ಮಲ್ತೊಂದುಲೆರು ರಾಷ್ಟ್ರೀಯ ವಿಚಾರಧಾರೆದ ಒಟ್ಟುಗೂ ಬಿಜೆಪಿದ ಒಟ್ಟುಗೂ ಮಾತಿರ್ಲ ಸೇರೋ ನುಡುಂದು ಆರ್ಪಂಡಿರು. ಡಾಕ್ಟರ್ ಅಬ್ದುಲ್ ಕಲಾಂ ಕಂಡಿರುವಂತಹ ಸೂಪರ್ ಪವರ್ ಭಾರತ ನಿರ್ಮಾಣ ಆಗುವಂತಹ ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿಕೊಂಡು ಇವತ್ತು ಸಮಾಜಮುಖಿಯಾದಂಥ ಕೆಲಸ ಮಾಡುವಂಥ ಅವಕಾಶ ನಿಮ್ಗೆಲ್ಲರಿಗೂ ಇವತ್ತು ಭಾರತೀಯ ಜನತಾ ಪಾರ್ಟಿ ನೀಡಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಋಣಿಗಳಾಗಿರಬೇಕು ಎನ್ನುವ ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಂದು ಕಾಲಘಟ್ಟ ಇತ್ತು ಬಿಜೆಪಿಯ ಸೋಲಿನ ಕಾಲ. ಆದರೆ ಇವತ್ತು ಗ್ರಾಮ ಪಂಚಾಯತಿನ ಚುನಾವಣೆಯಿಂದ ಹಿಡಿದು ಲೋಕಸಭೆಯ ಚುನಾವಣೆಯ ತನಕ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ವಿಜಯವನ್ನ ಸಂಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ಕಾಪು ತಾಲೂಕುದ ಏಣಗುಡ್ಡೆ ಬ್ರಹ್ಮ ಬೈದರ್ಲೆನ ಗರುಡಿ ಕಟಪಾಡಿ ಮುಲ್ಪ ಶುಕ್ರವಾರ ನಡೆತಿನ ಪೆರಪ ಪ್ರತಿಷ್ಠೆ ಬೊಕ್ಕ ಬ್ರಹ್ಮ ಕಲಶದ ಲೆಕ್ಕೊಡು ಧಾರ್ಮಿಕ ಸಭೆ ನಡೆತನ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಆರ್ಯ ಇಡಿಗ ಮಹಾಸಂಸ್ಥಾನ ಸೋಲೂರದ ಪೀಠಾಧಿಪತಿ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಸಭೆಟ್ಟು ಪಾಲ್ಗೊಂಡಿರು. ಕಾಪು ತಾಲೂಕುದ ಏಣಗುಡ್ಡೆ ಶ್ರೀ ಬ್ರಹ್ಮ ಬೈದಿರ್ಲಿನ ಗರಡಿ ಕಟಪಾಡಿ ನಿತ ಪೆರಪ ಪ್ರತಿಷ್ಠೆ ಬ್ರಹ್ಮಕಲಶ ನಡಪಾಯಿನ ಲೆಕ್ಕೊಡು ಧಾರ್ಮಿಕ ಸಭೆ ನಡೆತಂಡ ಬಿನ್ನೆರ್ನ ಒಟ್ಟು ಸೇರಿಗಿಡು ತುಡರ್ ಬುಲ್ಪು ಪೊತ್ತಾದು ಸಭೆ ಉದಿಪನ ಮಲ್ತಿರು. ಆರ್ಯ ಇಡಿಗ ಮಹಾಸಂಸ್ಥಾನ ಸೋಲೂರು ಬೆಂಗಳೂರು ನೆತ್ತ ಪೀಠಾಧಿಪತಿ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಲು ಆಶೀರ್ವಚನ ಕೊರಿಯರು. ಗರಡಿಗೆ ಹೋಗಿ ಕೈ ಮುಗಿಯುವಾಗ ನಮ್ಮ ಜೀವಿತದಲ್ಲೂ ಅದನ್ನು ನಾನಂತೂ ಯಾವತ್ತೂ ಸ್ಮರಿಸುವುದು. ಎಲ್ಲಿ ಗರಡಿಗೆ ಹೋಗಾಗ ನಮ್ಮ ಜೀವಿತದಲ್ಲಿ ಅದನ್ನು ಕೊಡುವಂತ ಯಾವುದನ್ನು ಮತ್ತೊಬ್ಬರ ಉನ್ನತಿಯಲ್ಲಿ ಸಂತೋಷ ಪಡುವ ಸದ್ಹೃದಯನ್ನು ಕೊಡುವಂತ. ನನ್ನ ಜೀವಿತದಲ್ಲಿ ನಾನು ಯಾವತ್ತೂ ಮತ್ತೊಬ್ಬನ ಉನ್ನತಿಯಲ್ಲಿ ಸಂತೋಷವನ್ನು ಕಂಡವ. ಅದೇ ನಾನು ಬಾಲ್ಯಕಾಲದಲ್ಲಿ ಮಾಡಿಕೊಂಡಿದ್ರೆ ಅದಕ್ಕೆ ಕೋಟಿ ಚೆನ್ನಯ್ಯರ ಜೀವಿತ ಚರ್ಯೆ, ಜೀವಿತ ಸಂದೇಶ ನಮಗೆ ಅದು ಸ್ಫೂರ್ತಿ. ನಾವೆಲ್ಲ ಕೋಟಿ ಚೆನ್ನಯ್ಯರ ಬಗ್ಗೆ ಕೇವಲ ಕೋಟಿ ಚೆನ್ನಯ್ಯರು ಅಂತ ಹೇಳಿದ್ರೆ ದೇವರು ಅನ್ನೋದಕ್ಕೆ ಮಾತ್ರ ಸೀಮಿತವಾಗಿ ಕಂಡಿಲ್ಲ. ಕೋಟಿ ಚೆನ್ನಯ್ಯರು ಬರೀ ಆದರ್ಶ ಅಂತ ತಿಳ್ಕೊಂಡಿಲ್ಲ. ಅದರ ಆಚೆ ಏನಂತ ಹೇಳಿದ್ರೆ 500-600 ವರ್ಷಗಳ ಕೆಳಗೆ ಸಮಬಾಳಿನ ಕಲ್ಪನೆ ಇಲ್ಲದಿರುವಂಥ ದಿನಗಳಲ್ಲಿ, ಸಾಮಾಜಿಕ ನ್ಯಾಯದ ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡಿಕೊಳ್ಳದಿರುವ ದಿನಗಳಲ್ಲಿ ಬದುಕು ತುಂಬ ಕಠಿಣವಾಗಿರುವಂಥ ಪರಿಸ್ಥಿತಿಯಲ್ಲಿ ನಂಬಿಕೆಯ ಆಧಾರದಲ್ಲಿ ಜೀವನವನ್ನು ಕಳಿಬೇಕಾದಂಥ ಒಟ್ಟಾರೆ ಸ್ಥಿತಿಯಲ್ಲಿ ಕೋಟಿ ಚೆನ್ನಯ್ಯರು ಪ್ರವರ್ಧಮಾನಕ್ಕೆ ಬಂದು ಬಹಳ ದೊಡ್ಡ ಮಟ್ಟದಲ್ಲಿ ತಮ್ಮ ಶಕ್ತಿ ಮತ್ತು ಸಾಮರ್ಥ್ಯದ ಮೂಲಕ ಸಾಮ್ರಾಜ್ಯ ಕಟ್ಟುವವರಿಗೆ ನೆರವಾಗಿ ತಮ್ಮ ಇಡೀ ಬದುಕನ್ನು ಸಮರ್ಪಣೆ ಮಾಡುವಂಥ ಒಂದು ವೀರ ಯೋಧರಾಗಿ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾರೆ. ಅದರ ಆಚೆ ಇರುವುದೇನಂತ ಹೇಳಿದ್ರೆ, ಅದರ ಆಚೆಗೆ ಕೋಟಿ ಚೆನ್ನಯ್ಯರು ಅಂತ ಹೇಳಿದ್ರೆ ಒಂದು ಸ್ವಾಭಿಮಾನದ ಸಂಕೇತ. ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ, ಗರುಡಿ ಜೀರ್ಣೋದ್ಧಾರ ಸಮಿತಿ ಗುರ್ಕರೆರು ಅಶೋಕ್ ಎನ್ ಪೂಜಾರಿ, ಶಾಸಕಿರು ಲಾಲಾಜಿ ಆರ್ಮೆಂಡನ್, ಬಿಲ್ಲವ ಮಹಾಮಂಡಲದ ಗುರ್ಕರೆರು ಡಾಕ್ಟರ್ ರಾಜಶೇಖರ ಕೋಟ್ಯಾನ್, ದಕ್ಷಿಣ ಕನ್ನಡ ಒಡಿಪು ಜಿಲ್ಲೆದ ಮೀನು ಮಾರಾಟ ಫೆಡರೇಷನ್ದ ಗುರ್ಕಾರ್ಯರು ಯಶ್ಪಾಲ್ ಸುವರ್ಣ, ಕುದ್ರೋಳಿ ಗುರುಬೆಳದಿಂಗಳು ಸಂಸ್ಥೆದ ಗುರ್ಕಾರ್ಯರು ಆರ್ ಪದ್ಮರಾಜ್ ಪಾಲ್ಗೊಂಡಿರು. ಕ್ಷೇತ್ರ ಬೆಳಗುಡುಂದಾಂಡ ಸಮಿತಿ ದಕ್ಕಲು ಸುದ್ದೊಡು ಒಗ್ಗಟ್ಟಾದ ಕೆಲಸ ಮಲ್ಪೊಡುಂದು ವೇದಮೂರ್ತಿ ದೇರಬೈಲ್ ವಿಠಲದಾಸ ತಂತ್ರಿಲು ಪಂತೆರು. ಕುಡ್ಲಾ ಕೊಡಿಯಾಲ್ಬೈಲ್ ಜೈಲ್ ಮಾರ್ಗದ ಶ್ರೀ ಸ್ವಾಮಿ ಈಶ್ವರಾನಂದ ಭಜನಾ ಮಂಡಳಿ ಶ್ರೀ ವಿಠೋಬಾ ಮಂದಿರದ ಪೆರಪ ಪ್ರತಿಷ್ಠೆ ಬ್ರಹ್ಮಕಲಶದ ಧಾರ್ಮಿಕ ಸಭೆಟ್ 6 ಆಶೀರ್ವಚನ ಕೊರಿಯರು. ಕುಡ್ಲಾ ಕೊಡಿಯಾಲ್ಬೈಲ್ ಜೈಲು ಮಾರ್ಗದ ಶ್ರೀ ಸ್ವಾಮಿ ಈಶ್ವರಾನಂದ ಭಜನಾ ಮಂಡಳಿ ಶ್ರೀ ವಿಠೋಬಾ ಮಂದಿರುಡು ಶುಕ್ರವಾರ ನಡೆತಿನ ಪೆರಪ ಪ್ರತಿಷ್ಠೆ ಬ್ರಹ್ಮಕಲಶದ ಲೆಕ್ಕೊಡು ಸಭಾ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡ. ಕಾರ್ಯಕ್ರಮಟ್ಟು ವೇದಮೂರ್ತಿ ದೇರಬೈಲ್ ವಿಠಲದಾಸ ತಂತ್ರಿಯರಿಗೂ ತಮ್ಮನದ ಮರ್ಯಾದೆ ಮಲ್ತಿರು.
ತಂತ್ರಿಯರು ಪಾತಿರ್ದು ದೇವಸ್ಥಾನುಲಿಡು ದೇವೇರ್ನ ಪ್ರತಿನಿಧಿಲು ಗುರುಕುಲು ಗುರುಕ್ಲೆಗ್ ಮರ್ಯಾದಿ ಮಲ್ತಂಡ ದೇವರೆಗ್ ಮರ್ಯಾದಿ ಮಲ್ತಿನಂಚ ಆಪುಂಡು ಕ್ಷೇತ್ರ ಬೆಳಗುಡುಂದಾಂಡ ಸಮಿತಿದಕುಲು ಸುದ್ದೊಡು ಒಗ್ಗಟ್ಟಾದ ಕೆಲಸ ಮಲ್ಪಡು ಬಿನ್ನೆರು ಬೊಕ್ಕ ಭಕ್ತರೆಗ್ ಸಂತೋಷ ಆಂಡ ಈ ಕ್ಷೇತ್ರ ಅಭಿವೃದ್ಧಿ ಆಪುಣಂದು ವಿಠಲದಾಸ ತಂತ್ರಿಯರು ಪಂಡಿರು. ಇಲ್ಲಿ ಒಳಗೆ ಬರುವಾಗಲೂ ಕೂಡ ಸಂತೋಷ ಆಗ್ತದೆ. ಯಾಕೆಂತ ಹೇಳಿದರೆ ಎಲ್ಲ ಜನರು ಕೂಡ ಒಳ್ಳೆ ಶ್ರದ್ಧೆ ಭಕ್ತಿ ರೆಸ್ಪೆಕ್ಟ್ ಕೊಡುವಂಥದ್ದು, ಒಳ್ಳೆ ಮಾತಾಡುವಂಥದ್ದು, ಒಳ್ಳೆ ಸಂಸ್ಕಾರ ಇಲ್ಲಿಯ ಈ ಎಲ್ಲ ಪರಿಸರದವರಿಗೂ ಕೂಡ ಒಳ್ಳೆಯ ಸಂಸ್ಕಾರ ಇದೆ. ಯಾಕೆ ಈ ಸಂಸ್ಕಾರ ಇದೆ ಅಂತ ಹೇಳಿದರೆ ಅದು ಆ ವಿಠಲ ದೇವರ ಸೇವೆಯಿಂದ, ಅವರ ಅನುಗ್ರಹ ಅಂತ ಹೇಳಬೇಕು. ಅಂತಹ ಒಂದು ಒಳ್ಳೆಯ ಕ್ಷೇತ್ರ, ಈ ಕ್ಷೇತ್ರವು ಇನ್ನೂ ಕೂಡ ಬೆಳಗಲಿ, ಇನ್ನೂ ಕೂಡ ಆಗುವಂಥದ್ದು ತುಂಬ ಇದೆ. ಇದರ ಈ ಕ್ಷೇತ್ರದ ಒಂದು ಆ ವಿಠಲ ದೇವರ ಅನುಗ್ರಹದಿಂದ ಇನ್ನೂ ಕೂಡ ಇಲ್ಲಿರುವಂಥ ಎಲ್ಲ ಬಡವರಿದ್ದಾರೆ, ಎಲ್ಲರಿದ್ದಾರೆ, ಅವರೆಲ್ಲ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗಬೇಕು. ಶಾಸಕರು ವೇದವ್ಯಾಸ್ ಕಾಮತ್ ಪಾತಿರ್ದು ಬುಡಂದೆ ಭಜನೆ ಮಲ್ತಂಡ ನಮ್ಮ ಮನಸ್ಸದ ಇಚ್ಛೆನು ಭಗವಂತೆ ನಡಪಾದ ಕೊರ್ಪೆರು ಅಂಚಾದ ಭಜನಾ ಕಾರ್ಯಕ್ರಮನು ಭಕ್ತಿ ಶ್ರದ್ಧೆಡು ಮಲ್ಪುಡು ಪಂಡಿರು. ಯಶಸ್ವಿಯಾಗಿ ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಇಚ್ಛೆಯನ್ನು ಭಗವಂತ ಸಾಂಗವಾಗಿ ಮಾಡಿಕೊಡ್ತಾನೆ ಅಂತ ಹೇಳುವಂಥದ್ದಕ್ಕೆ ನೂರಾರು ಸಾವಿರಾರು ಉದಾಹರಣೆಗಳಿದೆ. ಎಲ್ಲೋ ಒಂದು ಕಡೆಗಳಲ್ಲಿ ನಮಗೆ ಯಶಸ್ವಿಯಾಗಿ ನಮ್ಮ ಮನಸ್ಸಿನಲ್ಲಿರುವಂಥ ಇಚ್ಛೆಯನ್ನು ಆ ಭಗವಂತ ಕೊಟ್ಟಿಲ್ಲ ಅಂತೇಳಿ ಆದರೂ ಕೂಡ ಅದೇ ಭಜನೆ ಮುಖಾಂತರ ಸಾವಧಾನದಿಂದಿರುವ ಮನವೇ ದೇವರು ಕೊಟ್ಟಾನು ಅಂತ ಹೇಳುವಂಥದ್ದು ಕೂಡ ಆ ಭಜನೆ ಮುಖಾಂತರ ಜನರಿಗೆ ಯಶಸ್ವಿಯಾಗಿ ಸಾರಿದಂಥ ಕೀರ್ತನೆಗಳು ಒಳಗೊಂಡಂಥ ಈ ಭಜನೆಯ ಮುಖಾಂತರ ಈ ಪರಿಸರದ ಪ್ರತಿಯೊಂದು ವ್ಯಕ್ತಿಗಳು ಅದರಲ್ಲಿ ಭಾಗವಹಿಸಿಕೊಳ್ಳುತ್ತಾ ಬಹಳ ವಿಶೇಷವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮಂದಿರಗೂ ಭಕ್ತಿದ ಸೇವೆಯಾದ ಧರ್ಮಗೂ ಪೇಂಟ್ ಮಲ್ತಿನ ಕೂಟಗೂ ತಮ್ಮನದ ಮರ್ಯಾದೆ ಮಲ್ತಿರು. ಬ್ರಹ್ಮಕಲಶ ಸಮಿತಿದ ಮರ್ಯಾದೆ ಗುರಿಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ, ಕೋಟಿ ಪ್ರಸಾದ್ ಆಳ್ವಾ, ಪ್ರಕಾಶ್ ಆಳ್ವಾ ಕೊಡಿಯಾಲ್ಬೈಲ್, ಲೋಕನಾಥ ಶೆಟ್ಟಿ, ಗುರುಕಾರ್ಯರು ಲಕ್ಷ್ಮೀ ನಾರಾಯಣ ಮಲ್ಯ, ಕುಡ್ಲಾ ಮಹಾನಗರ ಪಾಲಿಕೆದ ಸದಸ್ಯರು ಸುಧೀರ್ ಶೆಟ್ಟಿ, ದುಂಬದ ಸದಸ್ಯರು ಪ್ರಕಾಶ್ ಸಾಲ್ಯಾನ್, ಪ್ರಧಾನ ಕಾರ್ಯಂತರಿ ಎಂ ಜಗದೀಶ ಶೆಟ್ಟಿ ಬಿಜಯ್ ಪಾಲ್ದೆತೊಂಡೆರು. ಜವಂದಿ ಒರ್ತಿಗೂ ಆಸಿಡ್ ತೇತದು ತಮಿಳುನಾಡುಗೂ ಪದ್ರಾಡಾತಿನ 30 ವರ್ಷ ಪ್ರಾಯದ ನಾಗೇಶ್ ಬಾಬು ಪನ್ಪುನಾಯನು ಪೊಲೀಸರು ಪತ್ತಿದರು. ಆರೋಪಿ ವಾಮಲ್ಲ ಚಾತುರ್ಪದಾಯ ಪಂಡ ಆಯೆ ತಿರುವಣಾಮಲೈದ ಶಿವ ದೇವಸ್ಥಾನ ಒಂಜೆಟ್ಟು ಸ್ವಾಮೀಜಿಯಾದ ಸೇರ್ದಿತ್ತೆ. ಜವಂದಿ ವರ್ತಿನ ಪ್ರೀತಿ ಮಲ್ತದ ಆ ಪ್ರೀತಿಗ ಆಲು ಒಪ್ಪಂದೆ ಉಪ್ಪುನಗ ಆಸಿಡ್ ತೇತದ ಪದ್ರಾಡಾತಿನ ಆರೋಪಿ 30 ವರ್ಷ ಪ್ರಾಯದ ನಾಗೇಶ್ ಬಾಬುನು ತಮಿಳುನಾಡದ ತಿರುವಣಾಮಲೈಡು ಪೊಲೀಸರು ಪತ್ತಿದರು. ಏಪ್ರಿಲ್ 28 ಈ ಸಂಗತಿ ನಡೆತದಂಡು ಐದು ಬುಕ್ಕ ಆರೋಪಿ ತಮಿಳುನಾಡುಗ ಪೋದು ಶಿವ ದೇವಸ್ಥಾನಡು ಸ್ವಾಮೀಜಿ ವೇಷ ಪಾಡ್ದೆ ನಿಚ್ಚಲ ಧ್ಯಾನ ಬೊಕ್ಕ ಪೂಜೆ ಮಲ್ತೊಂದಿತ್ತೆ. ದೇವಸ್ಥಾನಗೂ ಬರ್ಪನ ಭಕ್ತರಿಗೂ ಉಪದೇಶ ಕೋರೊಂದಿತ್ತೆ ಎಂದು ಪೊಲೀಸರು ತೆರಿಪಾದರು. ಆರೋಪಿನ ನಾಡು ಪತ್ತರ ಎನ್ಮ ಕೂಟ ಕಟ್ಟದಿತ್ತರು. ಒಂಜು ಕೂಟ ತಮಿಳುನಾಡದ ಮಾತಾ ದೇವಸ್ಥಾನೊಲ್ಲೆಡು ನಾಡೊಂದಿತ್ತಂಡು. ತಿರುವನಾಮಲೈ ಶಿವ ದೇವಸ್ಥಾನಗೂ ಹೊಸ ಸ್ವಾಮೀಜಿ ಬೈದಿನ ಗೊತ್ತಾತಂಡು. ಭಕ್ತಿರ್ನ ವೇಷೋಡು ಪೊಲೀಸರು ದೇವಸ್ಥಾನದ ಉಲೈ ಪೋಯರು. ಸ್ವಾಮೀಜಿ ವೇಷದಾಯ ನಾಗೇಶ್ ಬಾಬು ಪಂಡದ ಗೊತ್ತಾಯಿ ಕೂಡ್ಲೆ ಬಂಧನ ಮಲ್ತದ ಬೆಂಗಳೂರು ಗೊಲೆತ್ತೊಂದು ಬನ್ನಗ ಮೇನೀರು ಮೈಪುನ ಕಾರಣ ಕೊಡ್ದು ಆಲ್ಪೊಡ್ದು ಪದ್ರಾಡಾಯಿರ ತೂತೆ. ಅಪಗ ಪೊಲೀಸರು ಆಯನ ಕಾರ್ಗ್ ಗುಂಡು ಪಾಡ್ದು ಪತ್ತಿದರು. ಕಾಮಾಕ್ಷಿ ಪಾಳ್ಯ ಸುಂಕದ ಕಟ್ಟಿಡುಪ್ಪುನ ಫಿನಾನ್ಸ್ ಕಂಪನಿಡು ಕೆಲಸ ಮಲ್ತೊಂದಿತ್ತಿನ ಜವಂದಿಗ್ ಏಪ್ರಿಲ್ 28 ಆಸಿಡ್ ಪಾಡ್ದೆ. 7 ವರ್ಷ ದೋಸ್ತಿನಂಚ ಇತ್ತದು ಜವಂದಿ ಪ್ರೀತಿ ಮಲ್ಪರೆ ಒಪ್ಪಂದ ನೀಡಿದವ್ರ ಆಸಿಡ್ ತೇತದು ತರೆ ತಪ್ಪಾದಿತ್ತೆ. ಬಂಟ್ವಾಳ ತಾಲೂಕುದ ಬೊಳ್ಳೂರು ಮೇಗಿನ ಮನೆ ಕಲ್ಕುಡ ದೈವಸ್ಥಾನದ ಪ್ರತಿಷ್ಠೆ ಬೊಕ್ಕ ಕಲಶಾಭಿಷೇಕ ಶುಕ್ರವಾರ ನಡೆತಂಡ. ರಾತ್ರಿ ಬೇತೆ ಬೇತೆ ದೈವಲಿನ ನೇಮ ಬೊಕ್ಕ ಕೋಲಬಲಿ ಅಟ್ಟಣೆ ಮಲ್ತದಿತ್ತರು. ತುಳು ಜನಕ್ಲಿನ ಸಂಕ್ರಾಂತಿದ ಆಚರಣೆ ಭೂತಾರಾಧನೆಗೆ ಪ್ರಧಾನವಾದ ಸಂಬಂಧಪಟ್ಟದಿತ್ತದು. ಶನಿವಾರ ಈ ತಿಂಗೊಲ್ದ ಸಂಕ್ರಾಂತಿದ ದಿನ ಆದಿತ್ತದು ಮನದಾನಿ ಬೇಸ್ಯ ಸುರುವಾಪುಂಡು. ಬೇಸ್ಯ ಸುರುವಾಂಡು ಪಂಡ ಈ ಸರ್ತಿದ ಕೋಲ ನೇಮ ಮಾತ ಅಕ್ಕೇರಿಯ ಒಂದು ಬತ್ತನ ಪನ್ಪನ ಸೂಚನೆಲ ಆದುಂಡು. ನನ್ನ 10 ದಿನಟು 10 ನಾಜ ಬರ್ಪುಂಡು. ದೈವಲಿನ ಗಗ್ಗರ ಅಟ್ಟ ಸೇರುನ ಪುರ್ತುಂಡು. ತುಳುನಾಡುಡೋರ್ಮೆಲ ಈ ಸರ್ತಿ ಕಾಲಾದಿ ವರ್ಷಾದಿ ಕೋಲ ನೇಮ ಮಾತ್ರಾತ್ ಜೀರ್ಣೋದ್ಧಾರ ಪ್ರತಿಷ್ಠೆ ಕಲಶಾಭಿಷೇಕ ಲೆಕ್ಕೊಡ್ಲ ಭಕ್ತರು ವಿಶೇಷ ನೇಮ ಕೊಡ್ತಿರೋ ಧರ್ಮ ನೇಮ ನಡಪಾದಿರೋ. ಬಂಟ್ವಾಳ ತಾಲೂಕು ಬೊಳ್ಳೂರು ಮೇಗಿನ ಮನೆ ಕಲ್ಕುಡ ದೈವಸ್ಥಾನದ ಪ್ರತಿಷ್ಠೆ ಕಲಶಾಭಿಷೇಕ ಧೂಮಾವತಿ ಬಂಟ ದೈವಲಿನ ಕಲಶಾಭಿಷೇಕ ಶುಕ್ರವಾರ ನಡೆಸದಿತ್ತದು. ರಾತ್ರಿ ದೈವಲಿಗೂ ಕೋಲ ನೇಮ ಅಟ್ಟಣೆ ಮಲ್ತದಿತ್ತರೋ. ದುಂಬತ್ತ ಇಷ್ಟ ದೇವತೆ ನೇಮ, ಐದು ಬೊಕ್ಕ ಸತ್ಯ ದೇವತೆ ಕೋಲ ಬಲಿ, ಜುಮಾದಿ ಬಂಟ ದೈವಲಿನ ನೇಮ, ಕರ್ಲುಟ್ಟಿ ಪಂಜುರ್ಲಿ ಕಲ್ಕುಡ ದೈವಲಿನ ಕೋಲ ಬಲಿ ಬಾರಿ ಸಂಭ್ರಮೋಡು ನಡೆತಂಡು.
ಬೊಳ್ಳೂರು ಮೇಗಿನ ಮನೆ ಬಾರಿ ಭಂಡಾರಿ ಬೊಕ್ಕ ಕುಟುಂಬದಕ್ಕಲು ಏರಿಯ ಬೋಡು ಯಜಮಾನ ಗೋಪಿನಾಥ ರೈ ಬೊಕ್ಕ ಕುಟುಂಬದಕ್ಕಲು ಊರ್ದ ಸುತ್ತಮುತ್ತದ ದೈವ ಭಕ್ತರು ಕೋಲ ನೇಮ ತೂದು ದೈವಲಿನ ಇಂಬು ನಟ್ಟುಂಡಿರೋ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೆಲು.